ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 251. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಬಹಿರಂತರಗಳೊಂದು ಭೂತಭವ್ಯಗಳೊಂದು ಇಹ ಪರಂಗಳು ಮುಂದು ಚೈತನ್ಯವೊಂದು. ಬಹಿರಂತರಗಳೊಂದು ಭೂತಭವ್ಯಗಳೊಂದು ಇಹ ಪರಂಗಳು ಮುಂದು ಚೈತನ್ಯವೊಂದು. ಬಹುಪಾತ್ರ ನಾಟಕದಿ ಮಾಯೆ ಶತವೇಷಗಳ ವಹಿಸಲೀವಳುಪತಿಗೆ ಮಂಕುತಿಮ್ಮ. ಮಾಯೆ ಬಹುಪಾತ್ರ ನಾಟಕದಿ ಶತವೇಷಗಳ ವಹಿಸಲೀವಳುಪತಿಗೆ ಮಂಕುತಿಮ್ಮ. ಬಂಧುಗಳೇ, ಇಡೀ ಬ್ರಹ್ಮಾಂಡವೇ ವೈವಿಧ್ಯಪೂರ್ಣವಾಗಿದೆ. ಈ ಭೂಮಿಯ ಮೇಲೆ ಇರುವ ವಸ್ತುಗಳೆಲ್ಲವೂ ಕೂಡ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತದೆ. ಆದರೆ ಒಂದಿಷ್ಟು ರೂಪಾಂತರಗೊಳ್ಳುವುದನ್ನು ಕಾಣಬಹುದು. ಗಾಳಿ, ಬೆಳಕು, ನೀರು ಇತ್ಯಾದಿಗಳು ಈ ಹಿಂದೆಯೂ ಇತ್ತು, ಈಗಲೂ ಇದೆ. ಬಹಿರ್ ಮತ್ತು ಅಂತರಂಗ, ಹೊರಗಡೆ ಮತ್ತು ಒಳಗಡೆ ಇರುವುದು ಎಲ್ಲವೂ ಕೂಡ ಒಂದೇ ವಸ್ತುಗಳಾಗಿದ್ದಾವೆ. ಇವುಗಳಿಗೆ ಮೂಲ ಯಾವುದು ಅನ್ನುವುದನ್ನು ಹುಡುಕುವಾಗ, ಕಾಣುವಾಗ ಆ ಚೈತನ್ಯವೇ ಇಲ್ಲಿ ಇರುವುದನ್ನು ನಾವು ಗಮನಿಸಬೇಕಾಗ್ತದೆ. ಈಗಾಗಲೇ ಆಗಿರುವ, ಮುಂದೆ ಆಗಲಿರುವ ವಸ್ತು ಕ್ರಿಯೆಗಳೆಲ್ಲವೂ ಕೂಡ ಭಗವಂತನ ಆ ಕ್ರಿಯೆಗೆ ಒಳಪಟ್ಟಿದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದೆ. ಮಾಯೆ ಎಂಬ ಮಾಯಾಂಗನೆ ಚೈತನ್ಯಕ್ಕೆ ಹಲವು ರೂಪಗಳನ್ನು ಕೊಡುತ್ತಾಳೆ. ಹೊಸ ಪರಂಪರೆಯ ಹರಿಕಾರರಾಗಿರುವಂಥ ಪುರಂದರದಾಸರು ಜಗತ್ತಿನ ವಿಸ್ಮಯವನ್ನು ಕಂಡು, ಭಗವಂತನ ಲೀಲಾ ವಿನೋದವನ್ನು ಕಂಡು, ನೀ ಮಾಯೆಯೋ ನಿನ್ನೊಳು ಮಾಯೆಯೋ ಎಂಬ ಉದ್ಗಾರವನ್ನು ಮಾಡಿರುವುದನ್ನು ಕೂಡ ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಹಾಗಾಗಿಯೇ ಮಾನ್ಯ ಗುಂಡಪ್ಪನವರು ಬಹುಪಾತ್ರ ನಾಟಕದಿ ಮಾಯಿ ಶತವೇಷಗಳು ಎಂದು ಈ ಕಗ್ಗದ ಮೂಲಕ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ಆ ಚೈತನ್ಯಕ್ಕೆ ನಾವೆಲ್ಲರೂ ಕೂಡ ಶಿರವನ್ನು ಬಾಗುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.